ಹಿಂದೂ ಕಾರ್ಯಕರ್ತ ರೌಡಿ ಶೀಟರ್ ಮಂಗಳೂರು ಬಜ್ಪೆ ಸುಹಾಸ್ ಶೆಟ್ಟಿಯ ಕೊಲೆಯನ್ನ ಖಂಡಿಸಿ ನಡೆದ ಜಿಲ್ಲಾ ಬಂದ್ ಕರೆಗೆ ಸ್ಪಂದಿಸಿ ಮೂಡುಬಿದ್ರೆಯಲ್ಲೂ ಕೂಡ ಅಂಗಡಿ ಬಂದ್ ನಡೆಸಿರುವುದಲ್ಲದೆ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಲಾಗಿದೆ. ಕೊಲೆಯನ್ನು ಖಂಡಿಸಿರುವ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ರಸ್ತೆ ಮಧ್ಯೆ ಟೈರ್ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೂಡುಬಿದ್ರೆಯಲ್ಲಿ ವಾರದ ಸಂತೆ ಶುಕ್ರವಾರ ಆಗಿರುವುದರಿಂದ ಹೊರ ಜಿಲ್ಲೆಯವರು ಹಣ್ಣು, ತರಕಾರಿ, ದಿನಸಿ ಸಾಮಾನುಗಳನ್ನು ವ್ಯಾಪಾರ ಮಾಡಲು ಬೆಳಗ್ಗೆ ಬೇಗನೆ ಮಾರ್ಕೆಟ್ಗೆ ಜಮಾಯಿಸಿದ್ರು. ಆದರೆ ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಬಂದ ದಾರಿಗೆ ಸುಂಕವಿಲ್ಲವೆಂದು ಹಿಂದಿರುಗಿದ್ದಾರೆ. ಆದ್ದರಿಂದ ವಾರದ ಸಂತೆ ಇಲ್ಲದೆ ಮಾರ್ಕೆಟ್ ಬಿಕೋ ಅಂತ ಇದೆ. ಇದೇ ವೇಳೆ ಬಂದ್ ಮಾಡದ ಹೋಟೆಲ್ಗೆ ದಾಳಿ ನಡೆಸಿದ ಘಟನೆ ಕೂಡ ನಡೆಸಿದೆ. ಗೋಳಿ ಬಜೆ ಸೆಂಟರ್ಗೆ ದಾಳಿ ನಡೆಸಿದ ಹಿಂದೂ ಸಂಘಟನೆ ಕಾರ್ಯಕರ್ತರು ಮಾಲಕರಿಗೆ ಹಲ್ಲೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ. bisa dia, बताओ